ಇಪ್ಪತ್ತಲ್ಲ 70 ಅಂದಾಳಿ ಇವ್ರು ಯಾರು ಗೊತ್ತಿದ್ದ ಬಾಸ್ ಮಮ್ಮ ನನ್ನ ಅತ್ತೆಗೆ ನಾನು ಏನೇ ಮಾಡಿದ್ರು ಸರಿಯಾಗುವುದಿಲ್ಲ. ಜೊತೆಯಲ್ಲಿ ಇಷ್ಟು ದಿನಕ್ಕೂ ನನ್ನ ಗಂಡ ಹೆಡ್ಡರು ಬುದ್ಧಿವಂತರು ಅಂತ ಅರಿಯುವುದಕ್ಕೆ ನನ್ನಿಂದ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಮದುವೆಯಾದ ಇಷ್ಟು ಕಾಲಕ್ಕೆ ನಾನು ಇದೇ ಪ್ರಥಮ ತವರಿಗೆ ಬಂದಿದ್ದು. ನನ್ನಮ್ಮ 10 ಬಾರಿ ಬಂದು ಕರೆಯುವುದಕ್ಕೆ ಬಂದದ್ದು, ಆದ್ರೆ ಅತ್ತೆಯವರು ಕಳುಹಿಕೊಳ್ಳುವುದಕ್ಕೆ ಮುಂದಾಗಲಿಲ್ಲ. ಮೊನ್ನೆ ದಿನ 10 ಕರೆದು ಕೇಳಿಕೊಂಡಾಗ ಒಂದೇ ಒಂದು ದಿನದ ಮಟ್ಟಿಗೆ ಕಳುಹಿ ಕೊಡುವ ಮನಸ್ಸು ಮಾಡಿದ್ರು. ಇಲ್ಲಿಗೆ ಬಂದು 3 ದಿನ ಆಯ್ತು. ಅವ್ರು ಕಳುಹಿ ಕೊಡುವಾಗ ಒಂದೇ ದಿನ ಅಂತ ಹೇಳಿದ್ರು. ಹಾಗೆ ತವರಿಗೆ ಬರಬೇಕೆಂದು ಗಂಡನ ಮನೆಯಿಂದ ಹೊರಗೆ ಬಂದು ಒಂದು ಮೆಟ್ಟಿಲಿಗೆ ಹೀಗೆ ಕಾಲಿಟ್ಟಿದ್ದೆ. ಅಷ್ಟರೊಳಗೆ ನಮ್ಮ ಅತ್ತೆಯ ಒಳಗಿಂದ ಕೂಗು, ನೋಡು ಕೆಟ್ಟ ಕಷ್ಟನ ಕಣ್ಣ ದೃಷ್ಟಿಗೆ ಬಿದ್ದೆಯಾದರೆ ಮನೆಯ ಮೆಟ್ಟಿಲ ಹತ್ತಗೊಳ್ಳೆ ಅಂತ ಹೇಳಿದ್ರು. ಹಾಗಾದ್ರೆ ಯಾಕೆ ಹಾಗೆ ಕರೆದ್ರು? ಕಾರಣ ಇದೆ. ಕುಳಿತರೆ ಸಾಕು, ಕುಳಿತದ್ದೇ ತಪ್ಪೆನ್ನುವಂತಹ ಗಂಡ, ಅಂತಹ ಗಂಡನ ಎದುರಿನಲ್ಲಿ ನಿಂತೇ ಇರುವುದು.